ಬ್ಲೂ ವೇಲ್, ಕ್ಯಾಂಡಿ ಕ್ರಶ್ನಂತಹ ಸಾಹಸ ಹಾಗೂ ಮನೋರಂಜನಾ ಕ್ರೀಡೆಗಳೇ ಇಂದಿನ ಮಕ್ಕಳ ಫೇವರೇಟ್ ಆಗಿ ಹೋಗ್ತಾ ಇದೆ. ನೈಜ ಸಾಹಸಕ್ಕೆ ಇಂದಿನ ಮಕ್ಕಳಿಗೆ ಒಂದೆಡೆ ಸಮಯದ ಕೊರತೆ, ಇನ್ನೊಂದೆಡೆ ಉದಾಸೀನತೆಯೂ ಕಾರಣವಾಗಿದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕುಗ್ರಾಮವೊಂದರ ಮಕ್ಕಳು ತನ್ನ ದೈಹಿಕ ಸಾಹಸ ಕ್ರೀಡೆಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಶಾಲೆಯ ವಾರ್ಷಿಕೋತ್ಸವದ ದಿನ ಈ ಎಲ್ಲ ಮಕ್ಕಳು ತೋರಿಸುವ ಸಾಹಸಗಳು ಎಲ್ಲರ ಮೈ ಝುಮ್ ಎನ್ನುವಂತೆ ಮಾಡುತ್ತವೆ. ಬನ್ನಿ ಹಾಗಿದ್ರೆ ಈ ಮಕ್ಕಳ ಸಾಹಸ ಜಲಕನ್ನ ಒಮ್ಮೆ ನೋಡ್ಕೊಂಡು ಬರೋಣ. ಗಣರಾಜ್ಯ ಪಥಸಂಚಲನದ ದಿನ ಭಾರತೀಯ ಸೈನಿಕರು ನಡೆಸುವ ಬೈಕ್ ಬ್ಯಾಲೆನ್ಸ್, ಬೆಂಕಿಯ ಕೆನ್ನಾಲಿಕೆಯಲ್ಲಿ ಜಿಗಿಯುವ ಸ್ಟಂಟ್, ಹೀಗೆ ಅತ್ಯಂತ ಅಪಾಯಕಾರಿಯಾದ ಸಾಹಸ ಕ್ರೀಡೆಗಳನ್ನು ಅತ್ಯಂತ ಸಲೀಸಾಗಿ ಮಾಡುವ ಈ ಮಕ್ಕಳು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಸಂದೀಪನಿ ವಸತಿ ಶಾಲೆಯ ವಿದ್ಯಾರ್ಥಿಗಳು. ನಗರ ಪ್ರದೇಶದ ಮಕ್ಕಳು ಕಂಪ್ಯೂಟರ್ ಆಧಾರಿತ ಗೇಮ್ಗಳಿಗೆ ಹೆಚ್ಚು ಆಕರ್ಷಿತವಾಗುತ್ತಿರುವ ಇತ್ತೀಚಿನ ದಿನಗಳಲ್ಲೇ ಪಕ್ಕಾ ಸಾಂಪ್ರದಾಯಿಕ ಸಾಹಸ ಕ್ರೀಡೆಗಳನ್ನು ಇಂದಿಗೂ ಬೆಳೆಸಿ ಉಳಿಸಿಕೊಂಡಿರುವ ಕೀರ್ತಿ ಈ ಮಕ್ಕಳಿಗೆ ಸಲ್ತದೆ. ಪುಟಾಣಿ ಮಕ್ಕಳಿಂದ ಹಿಡಿದು ಎಲ್ಲಾ ವಯೋಮಾನದ ಮಕ್ಕಳು ಇಲ್ಲಿ ಒಂದಲ್ಲ ಒಂದರಲ್ಲಿ ಸಾಹಸಿಗಳೇ. ಭಾರತೀಯ ಸಾಹಸ ಕ್ರೀಡೆಯಾದ ಮಲ್ಲಕಂಬ, ತಾಲೀಮ್, ಸೈಕಲ್ ಸ್ಟಂಟ್, ಬೈಕ್ ಸ್ಟಂಟ್ ಸೇರಿದಂತೆ ಹಲವು ಸಾಹಸ ಕ್ರೀಡೆಗಳಲ್ಲಿ ಈ ಮಕ್ಕಳು ತಮ್ಮನ್ನ ತೊಡಗಿಸಿಕೊಂಡಿದ್ರು. ಬೆಂಕಿಯ ಕೆನ್ನಾಲಿಕೆಯ ಮಧ್ಯೆ ಹಾರುವ ಮಕ್ಕಳು ಮಲ್ಲಕಂಬದ ಸಾಹಸ, ನೂರಾರು ಟ್ಯೂಬ್ಲೈಟ್ಗಳನ್ನ ಒಂದೇ ಏಟಿಗೆ ತುಂಡರಿಸುವ ಬಾಲಕಿ, ಹೀಗೆ ಹಲವು ಸಾಹಸಗಳು ನೋಡುಗರ ಮೈ ಜುಮ್ಮೆನಿಸುವಂತೆ ಮಾಡಿತ್ತು. ಪ್ರದರ್ಶನ ಮಾಡ್ತಾ ಇದೆ. ಚಿತ್ರ, ಸಂಜನಾ ಹಾಗೂ ಸುಜಾತನ್ ಚಂದ್ರ. ಒಂದು ವೃತ್ತ, ಅದರಲ್ಲಿ ಸಾಕಷ್ಟು ಚೈನುಗಳು, ಅದರ ತುದಿಯಲ್ಲಿ ಬೆಂಕಿಯ ಚೆಂಡುಗಳು. ಸಂದೀಪನಿ ವಸತಿ ಶಾಲೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಬಂದ ಮಕ್ಕಳು ವಿದ್ಯಾರ್ಜನೆಯಲ್ಲಿ ತೊಡಗಿಕೊಂಡಿದ್ದು, ರಾಷ್ಟ್ರಪ್ರೇಮವನ್ನ ಪ್ರತಿ ಮಕ್ಕಳಲ್ಲಿ ಬೆಳೆಸುವ ಕಾರ್ಯವೂ ಇಲ್ಲಿ ನಡೆಯುತ್ತಿದೆ. ಪ್ರವೀಣ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.